ಮಂಗಳೂರಿನ ಅಂತರ್ ಪದವಿ ಪೂರ್ವ ಕಾಲೇಜು ಮಟ್ಟದ ಕ್ರೀಡಾಕೂಟಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಬಂದಿರಲಿಲ್ಲ. ಇದರಿಂದ ಕೆಂಡಾಮಂಡಲರಾದ ಮಾಜಿ ಸಚಿವ ಕೃಷ್ಣ ಜೆ ಪಾಲೇಮರ್ ಅವರು ದಕ್ಷಿಣ ಕನ್ನಡದ ಕ್ರೀಡಾಕೂಟ ಆಯೋಜನೆಗೆ ನಿಮಗೆ ಆಸಕ್ತಿ ಇಲ್ಲದಿದ್ರೆ ಇಲ್ಲಿರೋದು ಅಗತ್ಯ ಇಲ್ಲ, ಈ ಬಗ್ಗೆ ಕ್ರೀಡಾ ಇಲಾಖೆಯನ್ನ ತರಾಟೆಗೆ ತೆಗೆದುಕೊಳ್ಳಲಿದ್ದೇನೆ ಅಂತ ಗುಡುಗಿದ್ದಾರೆ. ಅವರು ಮಂಗಳೂರು ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ವಿಭಾಗದ ಕ್ರೀಡಾಕೂಟವನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ವಿಕಾಸ್ ಪದವಿ ಪೂರ್ವ ಕಾಲೇಜಿನ ನೆರವಿನೊಂದಿಗೆ ಆಯೋಜಿಸಿತ್ತು. ಇದರ ಉದ್ಘಾಟನೆಗೆ ಆಗಮಿಸಿದ ಮಾಜಿ ಸಚಿವ ಕೃಷ್ಣ ಜೆ ಪಾಲೇಮರ್ ಅಧಿಕಾರಿಗಳು ಕಾಣದೇ ಇದ್ದುದನ್ನ ಉದ್ಘಾಟನಾ ಭಾಷಣದಲ್ಲಿ ಪ್ರಸ್ತಾಪಿಸಿದರು. ಮಂಗಳೂರು ತಾಲೂಕು ಮಟ್ಟದಲ್ಲಿ ಅದೆಷ್ಟೋ ಪದವಿ ಪೂರ್ವ ಕಾಲೇಜುಗಳಿವೆ. ಇಲ್ಲಿ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಶಿಕ್ಷಣ ಇಲಾಖೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳದೆ ಈ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಂತೆ ಕಾಣುತ್ತಿದೆ. ಇಲಾಖೆಯ ಅಧಿಕಾರಿಗಳೇ ಇಲ್ಲಿ ಉಪಸ್ಥಿತಿ ಇಲ್ಲ. ಮಕ್ಕಳಿಗೆ ಪ್ರೋತ್ಸಾಹ ಬೆಂಬಲವನ್ನ ಕೊಡಲು ನಿರ್ಲಕ್ಷ್ಯ ಮಾಡುವುದಾದರೆ ಆಯೋಜನೆ ಮಾಡಿದ್ದು ಯಾಕೆ? ನಮ್ಮ ಜಿಲ್ಲೆಯ ಮಕ್ಕಳು ಕ್ರೀಡೆಯಲ್ಲಿ ಮುಂದುವರಿಯುವುದು ಬೇಡವೇ? ಈ ಬಗ್ಗೆ ನಾನು ಶಿಕ್ಷಣ ಇಲಾಖೆಯ ಗಮನಕ್ಕೆ ತಂದು ಸೂಕ್ತ ಕ್ರಮಕ್ಕೆ ಆಗ್ರಹಿಸಲಿದ್ದೇನೆ ಎಂದು ಗುಡುಗಿದರು. ಇವತ್ತು ಮುಂದಿನ ದಿನಗಳಲ್ಲಿ ನೋಡಿ, ನೀವು ಅಧಿಕಾರಿಗಳು ನೆನ್ಪಿಟ್ಕೊಳ್ಳಿ, ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡಿ, ವಿದ್ಯಾರ್ಥಿಗಳನ್ನು ಬೆಳೆಸುವಂತ ಕೆಲಸವನ್ನ ಮಾಡಬೇಕು. ಶಿಕ್ಷಣ ಇಲಾಖೆ ಕೇವಲ ಸಮಯ ಕಾಲಹರಣ ಮಾಡುವಂತದ್ದಲ್ಲ. ಇವತ್ತಿಂದ ಕ್ರೀಡೆಗೆ ಪ್ರೋತ್ಸಾಹ ಕೊಡುವುದರಿಂದ ಕ್ರೀಡೆ ಆಗ್ತಾ ಇರುವ ಸಂದರ್ಭದಲ್ಲಿ ನೀವೆಲ್ಲ ಬರಬೇಕಿತ್ತು. ಯಾರು ಕೂಡ ಅಧಿಕಾರಿಗಳು ಬರಲಿಲ್ಲ. ಇದನ್ನ ನಾನು ಇವತ್ತು ವರ್ಷ ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳ ದುರ್ನಡತೆ, ಅಧಿಕಾರಿಗಳ ಉತ್ತೇಜನವನ್ನು ನಾನು ಸರ್ಕಾರದ ಮಟ್ಟಕ್ಕೂ ಕೊಂಡು ಹೋಗ್ತೇನೆ. ಇದನ್ನು ಹೀಗೆ ಬೆಳೆದಿಲ್ಲ. ಇದು ಕೊಟ್ಟಂತ ನಮ್ಮ ಜಿಲ್ಲೆಗೆ ಕೊಟ್ಟಂತ ಅಗೌರವ, ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತದ್ದು ಅಗೌರವ. ಇವತ್ತು ವಿದ್ಯಾರ್ಥಿಗೆ ಕ್ರೀಡಾ ಕೂಟಕ್ಕೆ ಈ ಇಡೀ ಕ್ರೀಡಾ ಸಮೂಹಕ್ಕೆ ಕೊಟ್ಟಂತದ್ದು ಅಗೌರವ ಅಧಿಕಾರಿಗಳನ್ನು ತಿಳಿದಿರಲಿ. ಇದನ್ನು ಸುಮ್ಮನೆ ಬಿಡೋದಿಲ್ಲ ನಾವು. ಕೇವಲ ನೀವು ಏನಾದರೂ ನಮ್ಮ ತಲೆಗೆ ಕಿರೀಟ ಕಟ್ಟಿ. ಇದೇ ಸಂದರ್ಭ ಮಕ್ಕಳ ಪ್ರತಿಭೆಯನ್ನ ಶ್ಲಾಘಿಸಿದ ಪಾಲೇಮರ್, ವಿಕಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕ್ರೀಡಾ ಪ್ರತಿಭೆಯ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡುತ್ತಿದ್ದೇನೆ. ಅವರಿಗೆ ಎಲ್ಲಾ ರೀತಿಯ ಪ್ರೋತ್ಸಾಹ ಬೆಂಬಲವನ್ನ ಕೊಡಲು ಸಿದ್ಧನಿದ್ದೇನೆ ಎಂದು ಭರವಸೆಯನ್ನ ನೀಡಿದರು. ಕ್ರೀಡೆಗಾಗಿ ಉಚಿತವಾದಂತಹ ಶಿಕ್ಷಣವನ್ನ ಈ ಕಾಲೇಜು ಕೊಡ್ತಾ ಇದೆ. ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಉಚಿತವಾದ ಶಿಕ್ಷಣ, ಅವರಿಗೆ ಬೇಕಾದಂತ ಎಲ್ಲಾ ಸವಲತ್ತುಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಇವತ್ತು ಧನ್ಯಶ್ರೀ ನಮ್ಮ ಕಾಲೇಜಿನಿಂದ ಆಯ್ಕೆಯಾದಂತ ರಾಷ್ಟ್ರ ಮಟ್ಟದ ಒಬ್ಬ ಕ್ರೀಡಾಪಟುವಾಗಿ ಮುಂದಿನ ದಿನಗಳಲ್ಲಿ ಹೊರಹೊಮ್ಮುವುದಕ್ಕೆ ತಯಾರಾಗಿ ಹೋಗ್ತಾ ಇದ್ದಾರೆ. ಅವರನ್ನು ಕೂಡ ಇವತ್ತು ಸನ್ಮಾನಿಸುವಂತ ಉದ್ದೇಶ, ಕ್ರೀಡೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಕ್ರೀಡೆ ನಮ್ಮ ಯುವಕರಲ್ಲಿ ಕ್ರೀಡೆ ಹೆಚ್ಚು ಬೆಳೆದರೆ ಇವತ್ತು ದೇಶದ ಸಂಪತ್ತಾಗಿ ಮುಂದಿನ ಸಂಪತ್ತನ್ನು ನಾವು ಬೆಳೆಸಿದಂತಾಗ್ತದೆ. ಅದಕ್ಕಾಗಿ ಇವತ್ತು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದೆ. ವಿಕಾಸ್ ಪದವಿ ಪೂರ್ವ ಕಾಲೇಜು ಕೂಡ ಹೆಚ್ಚಾಗಿ ಕೊಡುವಂಥದ್ದು. ಅದಲ್ಲದೆ ಇವತ್ತು ತಾಲೂಕು ಮಟ್ಟದ 21 ಟೀಮ್ಗಳು ಇವತ್ತಿನಲ್ಲಿ ಭಾಗವಹಿಸುವುದು ಬಹಳ ಸಂತೋಷವಾಗಿದೆ. ಕ್ರೀಡಾಪಟು ವಿಕಾಸ್ ಎನ್ ಪುತ್ರನ್, ವಿಕಾಸ್ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳಾದ ಕೊರಗಪ್ಪ, ಸೂರಜ್ ಕುಮಾರ್ ಕಲ್ಯಾ, ಪಾರ್ಥಸಾರಥಿ ಪಾಲೇಮರ್, ಪ್ರಾಂಶುಪಾಲ ಡಾಕ್ಟರ್ ಅನಂತ ಪ್ರಭು, ರಾಜಾರಾಮ್, ಕ್ರೀಡಾ ಸಂಘಟಕ ಪುರುಷೋತ್ತಮ್ ಪೂಜಾರಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.